ವಿಶ್ವರೂಪ ದರ್ಶನ ಆಗಿದೆ. ಈ ಹಿಂದೆ ಪಶ್ಚಿಮದಲ್ಲಿ ಸಮುದ್ರ, ಆ ಸಾಗರ, ನಮ್ಮ ಮುಂದೆ ಜನಸಾಗರ, ಆ ವಿಶ್ವರೂಪ ಕೃಷ್ಣನ ವಿಶ್ವರೂಪವನ್ನು ಇವತ್ತು ನಮ್ಮ ಹಿಂದೂ ಸಮಾಜದಲ್ಲಿ ನಾನು ಕಾಣ್ತಾ ಇದ್ದೇನೆ ಅಂತ ಅದ್ಭುತವಾದ ಉತ್ಸಾಹವನ್ನು ತೋರಿದ ಎಲ್ಲ ಜನತೆಗೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ನಮ್ಮ ಈ ಧರ್ಮ ಸಂಸತ್ತಿನಲ್ಲಿ ಮುಖ್ಯವಾದ ನಿರ್ಣಯ ಸಾಮಾಜಿಕ ಸಾಮರಸ್ಯ. ನಮ್ಮ ಹಿಂದೂ ಸಮಾಜದಲ್ಲಿ ಯಾರು ನಿಕೃಷ್ಟ, ಯಾರು ಕೀಳು, ಯಾರು ಅಸ್ಪೃಶ್ಯ ಈ ಭಾವನೆ ಇಲ್ಲದೆ ಎಲ್ಲರನ್ನು ಕೂಡ ಒಳ್ಳೆಯ ಗೌರವದಿಂದ ಕಾಣುವ, ಎಲ್ಲರಿಗೂ ಕೂಡ ಸಮಾಜದಲ್ಲಿ ಉತ್ತಮವಾದ ಸ್ಥಾನ ನೀಡುವ ಪರಸ್ಪರ ಪ್ರೀತಿ ಸಾಮರಸ್ಯದ ಯುಗ ಅದು ಬೆಳೆಯಬೇಕು. ಅದೇ ನಮ್ಮ ಈ ಧರ್ಮ ಸಂಸತ್ತಿನ ಮುಖ್ಯವಾದ ಉದ್ದೇಶ. ಈ ದೇಶದಲ್ಲಿ ಆ ಕೃಷ್ಣ ಅಂತ ಒಂದು ಉತ್ತಮ ಸಂದೇಶ. ಅವನು ಹಸ್ತನಾವತಿಗೆ ಬಂದಾಗ ಭೀಷ್ಮ, ದ್ರೋಣ, ದುರ್ಯೋಧನ ಎಲ್ಲರೂ ಆತಿಥ್ಯಕ್ಕೆ ಸಿದ್ಧರಾಗಿದ್ದರು. ಎಲ್ಲಿಯೂ ಹೋಗದೆ ದಾಸಿಯ ಪುತ್ರ ವಿದುರನ ಮನೆಗೆ ಹೋಗಿ ಅವನ ಆತಿಥ್ಯವನ್ನು ಸ್ವೀಕಾರ ಮಾಡಿದ ಶ್ರೀಕೃಷ್ಣ. ಭಕ್ತ ಕನಕ ಅವನಿಗೆ ಒಲೆದು ತನ್ನ ಮುಖವನ್ನೇ ತಿರುಗಿಸಿದ. ಹೀಗೆ ನಮ್ಮ ಕೃಷ್ಣ ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಅಷ್ಟು ಪ್ರೇಮ ಕಳಕಳಿಯನ್ನು ತೋರಿಸಿದವನು. ಒಬ್ಬನಿಗೆ ಮರ್ಯಾದೆ ಪಾಂಡಿತ್ಯದಿಂದಲ್ಲ, ಅಧಿಕಾರದಿಂದಲ್ಲ, ಐಶ್ವರ್ಯದಿಂದಲ್ಲ, ಭಕ್ತಿ ಮತ್ತು ಚಾರಿತ್ರ್ಯ, ಇದಕ್ಕೇನೇ ಗೌರವ ಕೊಡಬೇಕು ಎಂಬುದನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಭಾಗವತದಲ್ಲಿ ಒಂದು ಮಾತಿದೆ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಂ ಸ್ವಪಚ್ಚಂ ವರಿಷ್ಠಂ. ಒಬ್ಬ ದೊಡ್ಡ ಪಂಡಿತ ಬ್ರಾಹ್ಮಣನಾಗಿರಬಹುದು, ಆದರೆ ಭಕ್ತನಲ್ಲ. ಪಾಂಡಿತ್ಯ ಬೇಕಾದಷ್ಟಿದೆ. ಅವನಿಗಿಂತ ಒಬ್ಬ ಭಕ್ತನಾದ, ಚಾರಿತ್ರ್ಯವಂತನಾದ ದಲಿತನೇ ಶ್ರೇಷ್ಠ ಎಂಬಂತಹ ಮಾತು ಸ್ಪಷ್ಟವಾಗಿ ನಮ್ಮ ಋಷಿಮುನಿಗಳು ಸಾರಿದ್ದಾರೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಯಾರು ನಿಕೃಷ್ಟ ಎಂಬಂತಹ ಭಾವನೆ ಇಲ್ಲದೆ ಎಲ್ಲರನ್ನು ಕೂಡ ಗೌರವದಿಂದ ನೋಡಿ ಅಸ್ಪೃಶ್ಯತಾ ಮುಕ್ತವಾದ ಸಮಾಜವನ್ನು ಕಟ್ಟುವಂತಹ ನಿರ್ಧಾರ ಉಡುಪಿಯಲ್ಲೇ ಪ್ರಾರಂಭದಲ್ಲಿ ಆಗಿದೆ. ಇಡೀ ಅಸ್ಪೃಶ್ಯತಾ ನಿವಾರಣೆಯ ಚಾಲನೆ ಉಡುಪಿಯಿಂದ ಆರಂಭವಾಗಿ ಇವತ್ತೆಲ್ಲ ಕಡೆ ಅದು ವ್ಯಾಪಿಸಿದೆ. ದೊಡ್ಡ ಪರಿಣಾಮ, ದೊಡ್ಡ ಜಾಗೃತಿ ಸಮಾಜದಲ್ಲಿ ಆಗಿದೆ. ಅದರಿಂದ ನಾನು ಹಿಂದೆ ಕೇಳಿದ್ದೆ, ಹಿಂದವಃ ಬಂಧವ ಸರ್ವೇ ನ ಹಿಂದೂ ಪತಿತೋ ಭವೇತ್ ನ ಕೋಪಿ ಹಿಂದೂ ಅಸ್ಪೃಶ್ಯ ಸಮಾನಾಃ ಸರ್ವ ಹಿಂದವಃ ನ ಕೋಪಿ ಹಿಂದೂ ಅಸ್ಪೃಶ್ಯ ಸಮಾನಾಃ ಸರ್ವ ಹಿಂದವಃ ಮಮ ದೃಷ್ಟ್ಯಾ ಹಿಂದುರಕ್ಷ ಮಮ ಮಂತ್ರ ಸಮಾನತಾ. ಅದರಲ್ಲಿ ಒಂದು ಪುನಃ ಸೇರಿಸಿದ್ದೇವೆ, ನ ಕೋಪಿ ಹಿಂದೂ ಅಸ್ಪೃಶ್ಯ ಹಿಂದವಃ ಸಮಾನಾಃ ಸರ್ವ ಹಿಂದವಃ. ಆ ರೀತಿ ನಮ್ಮ ಸಮಾಜದಲ್ಲಿ ಅಂಥ ಸಮಾನತೆ, ಪರಸ್ಪರ ಸಾಮರಸ್ಯ ಇದನ್ನು ನಿರ್ಮಾಣ ಮಾಡುವಂಥ ಮುಖ್ಯವಾದ ಸಂದೇಶ ಅದು ವಿಶ್ವ ಹಿಂದೂ ಪರಿಷತ್ತಿನ ಧರ್ಮ ಸಂಸತ್ತಿನ ಮುಖ್ಯವಾದ ಸಂದೇಶ. ಎಲ್ಲಿ ಕಷ್ಟ ಇದೆ, ಎಲ್ಲಿ ತುಳಿತವಿದೆ, ಅಲ್ಲಿ ವಿಶೇಷವಾದ ಪ್ರೇಮ ನಾವು ತೋರಿಸಬೇಕು. ಒಂದು ದಿಣ್ಣೆ ಇದೆ, ಅಲ್ಲಿ ಮಣ್ಣಿದೆ, ಹೊಂಡ ಇದೆ. ಹೊಂಡ ಆದರೂ ಕೂಡ ದಿಣ್ಣೆಯ ಮಣ್ಣು ತನ್ನಷ್ಟಕ್ಕೆ ಹೊಂಡಕ್ಕೆ ಬಂದು ಬೀಳುವುದಿಲ್ಲ. ದಿಣ್ಣೆಯೇ ಹೊಂಡವೇ. ಆ ಹೊಂಡವನ್ನು ತುಂಬುವ ಕಾರ್ಯ ದಿಣ್ಣೆ ಮಾಡುವುದಿಲ್ಲ. ಇದು ಮಣ್ಣಿನ ಗುಣ. ಆದರೆ ನೀರಲ್ಲಿ ಒಂದು ತಮ್ಮಿಗೆ ನೀರು ತೆಗೆಯಿರಿ, ಅಲ್ಲಿ ಹೊಂಡ ಇರ್ತದ, ಇಡೀ ಆ ಸರೋವರದಲ್ಲಿ ಕ್ರಿಯೆ ಉಂಟಾಗ್ತದೆ. ಸ್ಪಂದನಾಗಿ ಎಲ್ಲ ನೀರು ಬೇರೆ ಬೇರೆ ಕಡೆಯಿಂದ ಸೇರಿ ಒಂದು ಕ್ಷಣದಲ್ಲಿ ಅದು ಸಮಾನ ಆಗ್ತದೆ. ಒಂದು ಹೊಂಡ ನೀರು ತೆಗೆದರೂ ಕೂಡ ಹೊಂಡವಾಗಿ ಉಳಿದಿಲ್ಲ. ಉಳಿದ ನೀರುಗಳೆಲ್ಲ ಅಲ್ಲಿ ಬಂದು ಸೇರಿ ಒಂದೇ ಕ್ಷಣದಲ್ಲಿ ಅದು ಒಂದೇ ಸಮಾನವಾಗಿ ಇರ್ತದೆ. ಅದೇ ರೀತಿ ನಮ್ಮ ಜೀವನ, ನಮ್ಮದು ಮಣ್ಣಿನ ಬುದ್ಧಿಯಾಗಬಾರದು. ಯಾರು ನಮ್ಮ ಸಮಾಜದಲ್ಲಿ ಎಲ್ಲಿಯೇ ಕಷ್ಟ ಬರಲಿ, ಯಾರಿಗೇ ತೊಂದರೆ ಬರಲಿ, ಯಾವ ವರ್ಗಕ್ಕೆ ಬರಲಿ, ಆಗ ಆ ಮಣ್ಣಿನ ನೀರಲ್ಲಿ ಸ್ಪಂದನೆ ಆಗುವಂತೆ
ನಮ್ಮ ಸಮಾಜದ ಬಾಂಧವರಿಗೆ ಕಷ್ಟ ಬಂದಾಗ ನಾವು ಉಳಿದವರೆಲ್ಲ ಅಲ್ಲಿ ಸ್ಪಂದಿಸಿ ಒಂದೇ ಕ್ಷಣದಲ್ಲಿ ಸರಿ ಮಾಡಬೇಕು. ಮಣ್ಣಿನ ಹಾಗೆಲ್ಲ ಅಲ್ಲಿ ಗುಡ್ಡವೇ, ಹೊಂಡವೇ, ಮಣ್ಣು ತನ್ನಷ್ಟಕ್ಕೆ ಅಲ್ಲಿ ಬೀಳುವುದಿಲ್ಲ. ಆ ಮಣ್ಣಿನ ಬುದ್ಧಿ ಅಲ್ಲ, ನಮ್ಮದು ನೀರಿನ ಬುದ್ಧಿ. ನೀರಿನಲ್ಲಿ ಎಲ್ಲಿಯಾದರೂ ಒಂದು ತಮಗಿನ ತೆಗೆಯಿರಿ, ಅದು ಕೂಡಲೇ ಅದು ಸೇರಿಕೊಂಡು ಸರಿಯಾಗುವಂತೆ ಆ ರೀತಿಯ ಒಂದು ಮತ್ತೊಬ್ಬರ ಕಷ್ಟದಲ್ಲಿ ನಮ್ಮ ಹಿಂದೂ ಬಾಂಧವರ ಯಾರೇ ಆಗಲಿ ಅವರ ಕಷ್ಟದಲ್ಲಿ ನಮಗೆ ಸಂಬಂಧ ಇಲ್ಲ ಅಂತ ನಾವು ಸುಮ್ಮನೆ ಕುಳಿತುಕೊಳ್ಳದೆ ಸ್ಪಂದಿಸಿ ಆ ಮೂಲಕ ನಮ್ಮ ಸಮಾಜದಲ್ಲಿ ಅಂತಹ ಸಾಮರಸ್ಯದ ಸ್ಥಾಪನೆ ಮಾಡಲು ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು. ಅಂಥ ಒಂದು ದೃಷ್ಟಿಯಿಂದ ಈ ಹಿಂದೂ ಧರ್ಮ ಸಂಸತ್ತಿನಲ್ಲಿ ಎಲ್ಲ ಸಂತರು ಆಗಮಿಸಿ ಆ ಸಾಮರಸ್ಯದ ಎಲ್ಲರೂ ನಮ್ಮ ಹಿಂದೂ ಸಮಾಜದಲ್ಲಿ ಒಬ್ಬರು ಅಸ್ಪೃಶ್ಯನು ಇಲ್ಲವೇ ಇಲ್ಲ ಎಂಬಂತಹ ವಾತಾವರಣ ನಿರ್ಮಾಣವಾಗುವಂತಹ ಒಂದು ಕಳಕಳಿಯಿಂದ ಅಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಈ ವ್ಯತ್ಯಾಸ ಇಲ್ಲ. ಅಲ್ಪಸಂಖ್ಯಾತರಿಗೆ ಏನು ಸೌಲಭ್ಯವೋ ಅದೆಲ್ಲ ಬಹುಸಂಖ್ಯಾತರಿಗೂ ದೊರೆಯಬೇಕು. ಧರ್ಮದ ಆಧಾರದಲ್ಲಿ ಪಕ್ಷಪಾತ ಬರಬಾರದು, ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಇದು ಕೆಲವರಿಗೆ ಅರ್ಥ ಆಗದೆ ಪೇಜಾರ ಸ್ವಾಮಿಗಳು ದಲಿತ ವಿರೋಧಿಗಳು ಮೀಸಲಾತಿ ಬೇಡ ಅಂತ ಹೇಳಿದ್ದಾರೆ ಅಂತ ಕೆಲವು ಬುದ್ಧಿಜೀವಿಗಳು ಅಪಾರ್ಥ ಕಲ್ಪನೆ ಮಾಡಿದ್ದಾರೆ. ನಾನು ಮೀಸಲಾತಿ ವಿರೋಧಿಯಲ್ಲ, ಮೀಸಲಾತಿ ಬೇಡ ಅಂತ ಹೇಳಿಲ್ಲ, ದಲಿತ ವಿರೋಧಿ ಅಂತೂ ಅಲ್ಲವೇ ಇಲ್ಲ. ಅಲ್ಪಸಂಖ್ಯಾತರಿಗೆ ದೊರೆಯುವ ಸೌಲಭ್ಯ ಬಹುಸಂಖ್ಯಾತರಿಗೂ ದೊರೆಯಬೇಕು. ಇವತ್ತು ಆ ಅವರಿಗೆ ಎಷ್ಟು ಸೌಕರ್ಯ ಹಿಂದುಳಿದವರಿಗೂ ದೊರೆತಿಲ್ಲ, ದಲಿತರಿಗೂ ದೊರೆಯುತ್ತಾ ಇಲ್ಲ. ದಲಿತರು ಹಿಂದುಳಿದವರು ನಡೆಸುವ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲದ ಸೌಲಭ್ಯ ಅಲ್ಪಸಂಖ್ಯಾತರು ನಡೆಸುವ ಶಿಕ್ಷಣ ಸಂಸ್ಥೆಗಳಿಗಿದೆ. ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಎಷ್ಟು ಸವಲತ್ತಿದೆ, ಅದು ದಲಿತರು ಮತ್ತು ಹಿಂದುಳಿದವರು ನಡೆಸುವ ಸಂಸ್ಥೆಗಳಿಗೆ ಆ ಸೌಲಭ್ಯ ಇಲ್ಲ, ಉಳಿದ ಹಿಂದೂಗಳಿಗೂ ಇಲ್ಲ. ಈ ರೀತಿ ನಾನು ಮಾಡಿದ ಪ್ರಸ್ತಾವ ದಲಿತರಿಗೂ ಹಿಂದುಳಿದವರಿಗೂ ಅನುಕೂಲವಾದ ಪ್ರಸ್ತಾವವನ್ನು ವಿಶ್ವ ಹಿಂದೂ ಪರಿಷತ್ತು ಸ್ವೀಕಾರ ಮಾಡಿದೆ. ಅದು ಅರ್ಥ ಆಗದೆ ನಮ್ಮ ಸಂಸತ್ತು ದಲಿತ ವಿರೋಧಿ, ಮೀಸಲಾತಿ ವಿರೋಧಿ ಎಂಬುದಾಗಿ ಆ ಬುದ್ಧಿಜೀವಿಗಳು ಏನೊಂದು ಗದ್ದಲೆ ಎಬ್ಬಿಸ್ತಾ ಇದ್ದಾರೆ. ಅವರ ಬಗ್ಗೆ ನನಗೆ ಕನಿಕರ ಉಂಟಾಗ್ತದೆ. ಅವರು ನಿಜವಾಗಿ ಅರ್ಥ ಆಗಿಲ್ಲ. ಸಂವಿಧಾನವನ್ನು ಬದಲಿಸಲು ಹೇಳಿಲ್ಲ. ಸಂವಿಧಾನದಲ್ಲಿ 100 ತಿದ್ದುಪಡಿ ಆಗಿವೆ. ಇದೊಂದು ತಿದ್ದುಪಡಿ ಅದು ದಲಿತರಿಗೂ ಅಲ್ಪಸಂಖ್ಯಾತರಿಗೂ ಬಹುಸಂಖ್ಯಾತರಿಗೂ ಮತ್ತು ಹಿಂದುಳಿದವರಿಗೂ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ತಿದ್ದುಪಡಿ. ಅದರ ಬಗ್ಗೆ ತಪ್ಪು ಕಲ್ಪನೆಯಿಂದೇನು ಗದ್ದಲೆ ಎಬ್ಬಿಸಿದ್ದಾರೆ, ಅದನ್ನೆಲ್ಲ ಸರಿಯಾಗಿ ವಿಮರ್ಶೆ ಮಾಡಬೇಕು. ನಮ್ಮ ದೇಶದಲ್ಲಿ ದೇವಸ್ಥಾನಗಳು, ಚರ್ಚು ಮತ್ತು ಮಸೀದಿಗಳಿಗೆ ಇರುವಷ್ಟೇ ಅಧಿಕಾರ, ಆ ಸ್ವಾಯತ್ತತೆ ದೇವಸ್ಥಾನಗಳಿಗೂ ಇರಬೇಕು. ಅಲ್ಲಿಯೂ ಕೂಡ ವ್ಯತ್ಯಾಸ ಇರಬಾರದು. ಎಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ಬಹುಸಂಖ್ಯಾತರೆಂಬ ವ್ಯತ್ಯಾಸ ಇರಬಾರದು ಎಂಬುದನ್ನು ನಾವು ಪ್ರತಿಪಾದಿಸುವ ದೃಷ್ಟಿಯಲ್ಲಿ ಈ ಪ್ರಸ್ತಾವ ಸ್ವೀಕಾರ ಆಗಿದೆ. ಮಠಗಳಿರಲಿ, ಮಂದಿರಗಳಿರಲಿ, ಮತ್ತು ಇದರಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಇಲ್ಲ. ಅವರಿಗೆ ಸಿಗುವ ಸೌಲಭ್ಯ ದೊರೆಯಲಿ, ಅದೇ ಸೌಲಭ್ಯ ಉಳಿದವರಿಗೂ ದೊರೆಯಲಿ. ಇಷ್ಟೇ ನಾವು ಹೇಳಿದ್ದು. ಇದು ಅಲ್ಪಸಂಖ್ಯಾತರಿಗೂ ಅನ್ಯಾಯ ಇಲ್ಲ, ಯಾರಿಗೂ ಅನ್ಯಾಯವಾಗದ ರೀತಿಯ ಪ್ರಸ್ತಾವವನ್ನು ಇವತ್ತು ಧರ್ಮ ಸಂಸತ್ತು ಸ್ವೀಕಾರ ಮಾಡಿದೆ. ಹೀಗೆ ನಮ್ಮ ಅಹಿಂದ ಮಾತ್ರ ಅಲ್ಲ, ಮತ್ತು ಹಿಂದೂ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು. ಅವರನ್ನು ಮರೆತು ದಲಿತರನ್ನು ಮರೆತು ಉಳಿದ ಹಿಂದೂಗಳನ್ನು ಮರೆತು ಅಲ್ಪಸಂಖ್ಯಾತರಿಗೆ ಮಾತ್ರ ಹೆಚ್ಚಿನ ಸೌಲಭ್ಯ ನೀಡುವುದು ಸರಿಯಲ್ಲ ಎಂಬುದೇ ನಮ್ಮ ಅಭಿಪ್ರಾಯವಾಗಿದೆ. ಹೀಗೆ ನಮ್ಮ ಸಂಸತ್ತಿನ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಗೋರಕ್ಷಣೆ ಗಾಂಧೀಜಿಯವರು ಒಪ್ಪಿದ್ದಾರೆ, ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ, ಸುಪ್ರೀಂ ಕೋರ್ಟ್ ಒಪ್ಪಿದೆ. ಮಾತ್ರವಲ್ಲದೆ ಬಸವಣ್ಣನವರು ಸ್ಪಷ್ಟವಾಗಿ ತಮ್ಮ ವಚನದಲ್ಲಿ ಗೋ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನು ಹೇಳಿದ್ದಾರೆ. ಬಸವಣ್ಣನವರು ನಮ್ಮ ಮುಖ್ಯಮಂತ್ರಿಗಳು ಬಸವಣ್ಣನ ದೊಡ್ಡ ಭಕ್ತರು ತಾನು ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣನ ಮಾರ್ಗದಲ್ಲಿಯೇ ನಡೀತೇವೆ ಅಂತ. ಹಾಗಾದರೆ ಬಸವಣ್ಣರಿಗೆ ಅತ್ಯಂತ ಇಷ್ಟವಾದ
ಗೋಹತ್ಯೆ ನಿರೋಧದ ಮಸೂದೆಯನ್ನು ಯಾಕೆ ವಾಪಸ್ ಪಡೆದಿದ್ದಾರೆ ಅಂತ ನಾನು ಕೇಳಬೇಕಾಗಿದೆ. ಆದ್ದರಿಂದ ನಿಜವಾಗಿ ಅವರು ಬಸವಣ್ಣರ ಭಕ್ತರಾಗಿದ್ದರೆ ಪುನಃ ಗೋಹತ್ಯೆ ಮಸೂದೆ ಅವರು ಅಧಿಕಾರಾವಧಿಯಲ್ಲಿ ಪುನಃ ಸ್ವೀಕಾರ ಮಾಡುವಂತೆ ಮಾಡಿದರೆ ಅವರು ಬಸವಣ್ಣರ ಭಕ್ತರು ಅಂತ ನಾನು ಒಪ್ಪಬಹುದು. ಆದ್ದರಿಂದ ಮುಖ್ಯಮಂತ್ರಿಗಳು ತಮ್ಮ ವಿಚಾರವನ್ನು ಬದಲಾಯಿಸಿಕೊಂಡು ಗೋಹತ್ಯೆ ರಕ್ಷಣೆಗೆ ಬಸವಣ್ಣರಿಗೆ ಅತ್ಯಂತ ಸಮ್ಮತವಾದ ಗೋಹತ್ಯೆ ಮಾಡುವವರ ಬಗ್ಗೆ ಕಠಿಣ ಶಿಕ್ಷೆಯನ್ನು ಅವರು ವಿಧಿಸಿದ್ದಾರೆ. ಅವರಿಗೆ ಅತ್ಯಂತ ಸಮ್ಮತವಾದ ಗೋಹತ್ಯೆ ನಿರೋಧವನ್ನು ನಮ್ಮ ಕರ್ನಾಟಕ ರಾಜ್ಯವು ಬೇಗನೆ ಸ್ವೀಕಾರ ಮಾಡಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೇವೆ. ಇನ್ನು ರಾಮ ಮಂದಿರದ ಬಗ್ಗೆ ನಾವೆಲ್ಲ ಸಂತರು ಕೂಡ ಹೇಳಿದ್ದಾರೆ. ನಮ್ಮ ಶ್ರೀರಾಮ ಆಂಜನೇಯ ಸಮುದ್ರ ದಾಟುವಾಗ ಮೈನಾಕ ಪರ್ವತ ಮೇಲೆ ಬಂತು. ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬೇಕು ಅಂತ ಬಂದರೆ ಹನುಮಂತ ಹೇಳ್ತಾನೆ, ರಾಮನ ಕಾರ್ಯಕ್ಕೆ ಹೊರಟಿದ್ದೇನೆ, ರಾಮ ಕಾರ್ಯ ಮುಗಿಯದೆ ನನಗೆ ವಿಶ್ರಾಂತಿ ಇಲ್ಲ. ಅದರಂತೆ ನಮ್ಮ ಯುವಕರು ಕೂಡ ಪ್ರತಿಜ್ಞೆ ಮಾಡಬೇಕು, ರಾಮ ಮಂದಿರವಾಗದೆ ನಮಗೆ ವಿಶ್ರಾಂತಿ ಇಲ್ಲ, ರಾಮ ಮಂದಿರ ಆಗುವವರೆಗೆ ನಮ್ಮ ಚಳವಳಿ ಮುಂದುವರಿಸ್ತೇವೆ, ನಮ್ಮ ಸಾಧನೆ ಮುಂದುವರಿಸ್ತೇವೆ ಎಂಬುದಾಗಿ ಯುವಕರು ಅಂತ ನಿರ್ಣಯ ಮಾಡಿ ಆ ರಾಮ ಮಂದಿರ ಕಾಣಬೇಕು. ಕಬ್ಬಿಣದ ಸೆರಳಿನ ಮಧ್ಯದಲ್ಲಿ ಶ್ರೀರಾಮಚಂದ್ರ ಕಾರಾಗೃಹದಲ್ಲಿದ್ದಂತೆ ಇದ್ದಾರೆ. ಅಲ್ಲಿಯ ಅಯೋಧ್ಯೆಯ ದೃಶ್ಯ ನಮಗೆಲ್ಲ, ನಾವು ಇಡೀ ಹಿಂದೂ ಸಮಾಜ, ಇಡೀ ಭಾರತ ದೇಶ ನಾಚಿಕೆ ಪಡಬೇಕು, ತಲೆ ತಗ್ಗಿಸಬೇಕು. ಅಂಥ ಸ್ಥಿತಿಯಲ್ಲಿ ರಾಮ ಮಂದಿರ ಇದೆ. ಅದರಿಂದ ಆ ರಾಮ ಮಂದಿರ ಅದು ಆ ಕಬ್ಬಿಣದ ಸರಳಿನ ಮಧ್ಯದಲ್ಲಿ ರಾಮನು ಬಂದಿಯಾಗಿದ್ದಾನೆ. ಅದರ ಮೋಚನೆಯಾಗಬೇಕು. ಹಿಂದಿನ ಧರ್ಮ ಸಂಸತ್ತಿನಲ್ಲಿ ರಾಮ ಮಂದಿರ ಅದರ ಬಾಗಿಲು ತೆರೆಯಬೇಕು ಅಂತ ಮಾಡಿದ ನಿರ್ಣಯ ಕೂಡಲೇ ಕಾರ್ಯಗತವಾಗಿದೆ. ಈ ಸಲ ರಾಮ ಮಂದಿರ ಬೇಗ 1 ವರ್ಷದಲ್ಲಿ ಪೂರ್ಣವಾಗಬೇಕೆಂಬುದಾಗಿ ನಮ್ಮ ಸಂಕಲ್ಪ. ಅದನ್ನು ಕೂಡ ಆ ಶ್ರೀರಾಮ ಶ್ರೀಕೃಷ್ಣ ನೆರವೇರಿಸ್ತಾನೆ ಅಂತ ನಾವು ನಂಬಿಕೆ ಇದೆ. ಅದರಿಂದ 1 ವರ್ಷದೊಳಗೆ ಆ ಭವ್ಯವಾದ ರಾಮ ಮಂದಿರದ ಆರಂಭ ಅದು ನಾವೆಲ್ಲರೂ ಕೂಡ ಕಾಣುವಂತೆ ಆಗಲಿ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ, ಬರೀ ಪ್ರಾರ್ಥನೆ ಮಾಡಲ್ಲ, ಅದರ ಬಗ್ಗೆ ಸರಿಯಾದ ಪ್ರಯತ್ನ ಚಳವಳಿ ಅದನ್ನು ಕೂಡ ಮಾಡಲು ನಮ್ಮ ಯುವಕರು ಸಿದ್ಧರಾಗಬೇಕು ಅಂತ ಕೇಳಿಕೊಂಡು, ಇಂಥ ಒಂದು ಸಮ್ಮೇಳನ ಯಶಸ್ವಿಯಾಗಲು ಎಲ್ಲ ಸಾಧು ಸಂತರು ಇಲ್ಲಿ ಆಗಮಿಸಿ ವಿಶೇಷವಾದ ಉತ್ಸಾಹ ತೋರಿದ ಕನ್ಯಾಕುಮಾರಿಯಿಂದ ಕೇರಳ ಮತ್ತು ತಮಿಳುನಾಡಿನಿಂದ ಆರಂಭಿಸಿ ಕಾಶ್ಮೀರ ಅಸ್ಸಾಮಿನವರೆಗಿನ ಎಲ್ಲ ಸಾಧು ಸಂತರು ಆಗಮಿಸಿ ಇದಕ್ಕೊಂದು ವಿಶೇಷ ಸ್ಫೂರ್ತಿ ಕೊಟ್ಟ ಎಲ್ಲ ಸಾಧು ಸಂತರನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕರ್ತರು ಅಷ್ಟು ಉತ್ಸಾಹದಿಂದ ಕಾರ್ಯ ಮಾಡಿದ್ದಾರೆ. ಇಂಥ ಎಲ್ಲ ಕಾರ್ಯಕರ್ತರು ನಮ್ಮ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿದ್ದ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರು ಎಲ್ಲರ ಪ್ರಯತ್ನದಿಂದ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ಸಮಾಜೋತ್ಸವದಲ್ಲಿ ಭಾಗವಹಿಸಿದ ಎಲ್ಲರನ್ನು ಕೂಡ ಅಭಿನಂದಿಸಿ, ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹಿಸಲಿ. ಎಲ್ಲರಲ್ಲಿ ಕೂಡ ಹೊಸ ಉತ್ಸಾಹ, ಹೊಸ ಚೈತನ್ಯ